ಓಂ ಶ್ರೀ ಮಹಾವಿಷ್ಣುವೇ ನಮಃ. ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ ಬನ್ನಿ. ನಿಮ್ಮ ಜೀವನದಲ್ಲಿ ಏನಾದರೂ ಕಷ್ಟಗಳು ಎದುರಾಗಿದ್ದರೆ ಅಥವಾ ಸಮಸ್ಯೆಗಳು ಎದುರಾಗಿದ್ದರೆ ಅದನ್ನು ಯಾವ ರೀತಿ ನೀವು ಬಗೆಹರಿಸುವುದು ಅಂತ ನೀವು ಚಿಂತೆ ಮಾಡ್ತಾ ಇದ್ದರೆ ಅದಕ್ಕೊಂದು ನಾನು ಸ್ತೋತ್ರವನ್ನು ತಂದಿದ್ದೇನೆ. ಈ ಸ್ತೋತ್ರವನ್ನು ನೀವು ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ 12 ಬಾರಿ ಜಪಿಸುವುದರಿಂದ ಅಥವಾ ಸಾಧ್ಯ ಆದರೆ 48 ಬಾರಿ ಜಪಿಸುವುದರಿಂದ ನಿಮ್ಮ ಜೀವನದಲ್ಲಿ ಇದ್ದಂತಹ ಕಷ್ಟಗಳು ಮತ್ತು ಸಮಸ್ಯೆಗಳು ಕೇವಲ 48 ದಿವಸದಲ್ಲಿ ಬಗೆಹರಿಯುತ್ತೆ. ಹಾಗಾದರೆ ಆ ಮಂತ್ರ ಯಾವುದು ಅನ್ನುವಂಥದ್ದನ್ನು ನೋಡಿಕೊಂಡು ಬರುವ. ನೀವು ಒಂದು ವೇಳೆ ವಿಷ್ಣು ಸಹಸ್ರನಾಮವನ್ನು ಓದ್ತಾ ಇರ್ತಿದ್ರೆ ಅಥವಾ ಕೇಳ್ತಾ ಇರ್ತಿದ್ರೆ ಅದರಲ್ಲಿ ಬರುವಂತಹ ಒಂದು ಭಾಗ ಶ್ರೀ ರಾಮ ರಾಮ ರಾಮೇತಿ ರಮೇ ರಾಮೆ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀ ರಾಮನಾಮ ವರಾನನೆ. ಇನ್ನೊಮ್ಮೆ ಕೇಳ್ತೇನೆ ನೋಡಿ. ಶ್ರೀ ರಾಮ ರಾಮ ರಾಮೇತಿ ರಮೇ ರಾಮೆ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀ ರಾಮನಾಮ ವರಾನನೆ. ಈ ಮಂತ್ರವನ್ನು ನೀವು ಪ್ರತಿನಿತ್ಯ ಬೆಳಗ್ಗೆ 12 ಬಾರಿ, ಸಂಜೆ 12 ಬಾರಿ ಇದೇ ರೀತಿ ನೀವು 48 ದಿವಸಗಳ ಕಾಲ ನೀವು ಜಪಿಸ್ತಾ ಬಂದಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಎದುರಾದಂತಹ ಎಲ್ಲ ಕಷ್ಟಗಳು ಕೂಡ ಕೇವಲ 48 ದಿವಸದಲ್ಲಿ ಬಗೆಹರಿಯಲಿಕ್ಕೆ ಸಾಧ್ಯ ಇದೆ. ಇದನ್ನು ನೀವು ಯಾವ ರೀತಿ ಮಾಡಬೇಕು ಅಂತೇಳಿದರೆ, ಬೆಳಗ್ಗೆ ನೀವು ಸ್ನಾನ ಮಾಡಿ 12 ಬಾರಿ ಜಪಿಸಿ, ಅದೇ ರೀತಿ ನೀವು ಸಂಜೆ ಗೋಧೂಳಿ ಸಮಯದಲ್ಲಿ 12 ಬಾರಿ ಸ್ನಾನ ಮಾಡಿ ಜಪಿಸುವುದರ ಮೂಲಕ ನಿಮ್ಮ ಜೀವನದಲ್ಲಿ ಬಂದಂತಹ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಈ ಮಂತ್ರವನ್ನು ನೀವು ಪಠಿಸಿ ನೋಡಿ. ನಿಮ್ಮ ಜೀವನದಲ್ಲಿ ಒಂದು ವೇಳೆ ಸಮಸ್ಯೆಗಳು ಇದ್ದರೆ, ಅದು ಒಂದು ವೇಳೆ ಪರಿಹಾರ ಆದರೆ ನನಗೆ ಕಮೆಂಟ್ ಮಾಡುವುದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.